ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅರಿಷ್ಠಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹಾ ಕುರ್ವಂತು ಮಂಗಲಂ. ನಮ್ಮ ಟಿವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಎಂದಿನಂತೆ ಇವತ್ತು ಇದೇ ಸಂದರ್ಭಕ್ಕೆ ಸಮಯಕ್ಕೆ ನಿತ್ಯ ಭವಿಷ್ಯತ್ತನ್ನು ನೋಡ್ತಕ್ಕಂಥ ಸಂದರ್ಭ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಶುಭೋದಯಗಳು. ವೀಕ್ಷಕರೇ, ಚಂದ್ರನ ಸಂಚಾರವನ್ನು ಗಮನದಲ್ಲಿಟ್ಟುಕೊಂಡು ಮೇಷಾದಿ ಮೀನ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಇವತ್ತಿನ ದಿವಸ. ಬೇರೆ ಗ್ರಹಗಳು ಸ್ಥಿತವಾದಂಥ ಸ್ಥಳಗಳಿಂದಾಗಿ ಯಾವ ರೀತಿಯ ಗ್ರಹಗಳ ಪರಿಣಾಮ ಅನ್ನುವಂಥದ್ದಾಗ್ತೇನೆ ಅಂತ ನೋಡುವಂಥ ಸಂದರ್ಭ ಮೊದಲನೇದಾಗಿ ಮಾಡುವಂಥದ್ದು ಕ್ರಮ ಪಂಚಾಂಗ ಶ್ರವಣ. ದಿನಾಂಕ 10/8/2025 ಭಾನುವಾರ. ವಾರ ಇಡೀ ಕೆಲಸದ ಜಂಜಾಟದಲ್ಲಿ ಹಗಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಶ್ರಮವನ್ನು ವಹಿಸಿ ಉದ್ಯೋಗಾರ್ಥವಾಗಿರುವಂಥವರಿಗೆ ಒಂದು ದಿವಸ ಸ್ವಲ್ಪ ರೀತಿಯಾಗಿ ರೆಸ್ಟನ್ನು ಮಾಡುವಂಥ ದಿವಸ ಇವತ್ತು ಅಲ್ವಾ. ಭಾನುವಾರ ಆಳುವಂಥದ್ದು ರಜಾ ದಿನ. ಈ ಸಂದರ್ಭದಲ್ಲಿ ಗ್ರಹಗಳ ಒಂದು ಚಾರಗಳಿಂದ ಏನಾಗಿದೆ ಹೇಳುವಂಥದ್ದು ನೋಡುವಂಥ ಸಂದರ್ಭ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಸೌರಮಾಸ ಕರ್ಕಾಟಕ ಚಾಂದ್ರಮಾಸ ಶ್ರಾವಣ ಕೃಷ್ಣಪಕ್ಷ ತಿಥಿ ಪಾಡ್ಯ ನಿತ್ಯ ನಕ್ಷತ್ರ ಅಧನಿಷ್ಠ ಕೌಲವಕರ್ಣ ಶೋಭನ ನಾಮ ಯೋಗ. ಇನ್ನು ಪ್ರಯಾಣಕ್ಕೆ ಏನಾದರೂ ಇವತ್ತು ಹೊರಗಡೆ ಹೋಗಿ ಒಂದು ಊಟವನ್ನು ಮಾಡಿ ಬರಬೇಕು ಅಥವಾ ಯಾವುದೋ ಒಂದು ರೀತಿಯಾದಂಥ ಮನಸ್ಸಿಗೆ ಆಹ್ಲಾದಕರವಾಗಿ ಮಕ್ಕಳ ಜೊತೆಯಲ್ಲಿ ಮನೆಯವರ ಜೊತೆಯಲ್ಲಿ ಹೊರಗಡೆ ಹೋಗಬೇಕು ಅಂತ ಇದ್ದರೆ ಪ್ರಯಾಣಕ್ಕೆ ಬೇಕಾಗಿರುವಂಥದ್ದು ರಾಹುಕಾಲ ಗುಳಿಕ ಕಾಲ. ರಾಹುಕಾಲ ಅನ್ನುವಂಥದ್ದು ಸಂಜೆ 5:05 6:39 ಗುಳಿಕ ಕಾಲ ಮಧ್ಯಾಹ್ನ 3:32 5:05 ಬೆಳಗ್ಗೆ ಯಾವುದೇ ರೀತಿಯಾಗಿ ರಾಹುಕಾಲ ಗುಳಿಕ ಕಾಲಲ್ಲಿ ನೋಡಿ ಆರಾಮಾಗಿ ಹೋಗಿ ಬರಬಹುದು. ಚಿಂತನೆ ಮಾಡುವಂಥದ್ದು ಬೇಡ. ಇವಿಷ್ಟು ಇವತ್ತಿನ ದಿವಸ ಪಂಚಾಂಗ ಶ್ರವಣ. ಇನ್ನು ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನರಾಶಿ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರೆಗೆ ಫಲ ವಿಮರ್ಶನೆ ಮಾಡುವಂಥ ಸಂದರ್ಭ. ಮೊದಲನೇ ರಾಶಿ ಮೇಷರಾಶಿ. ಏಕಾದಶದಲ್ಲಿ ಚಂದ್ರ ಮತ್ತು ರಾಹು ನೋಡಿ ಸಂತೋಷವಂತೆ. 11ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಸಂತೋಷ ಹೇಳುವಂಥದ್ದು ಉಂಟು, ಇಷ್ಟಪ್ರಾಪ್ತಿ ಇದೆ. ಅದೇ ದ್ವಾದಶದಲ್ಲಿ ಶನಿ ಮಹಾತ್ಮ ಏಕಾದಶಾಧಿಪತಿ ಹೇಳುವಂಥವನು ದ್ವಾದಶಕ್ಕೆ ಬಂದು ಕುಳಿತಿರುವಂಥ ಕಾರಣದಿಂದಾಗಿ ಧನನಾಶ. ಸಂತೋಷ ಉಂಟು, ಇಷ್ಟಪ್ರಾಪ್ತಿ ಇದ್ದರೂ ಹಣಗಳುವಂಥದ್ದು ಖರ್ಚಾಗುತ್ತೆ, ಕಷ್ಟಪ್ರದ. ತೃತೀಯದಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಸ್ಥಾನನಾಶ. ಉದ್ಯೋಗದಲ್ಲಿ ನಿನ್ನೆ ಮಾಡಿರುವಂಥ ಕೆಲಸ ಕಾರ್ಯಗಳ ಏನಾದರೂ ಎಡವಟ್ಟಿನಿಂದಾಗಿ ಮೇಲಾಧಿಕಾರಿಗಳಿಂದಾಗಿ ಮ್ಯಾನೇಜರಿಂದಾಗಿ ಹಿಡಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇವತ್ತಿರುತ್ತೆ. ಪಂಚಮದಲ್ಲಿ ಕೇತು, ಅದರಿಂದಾಗಿ ಬುದ್ಧಿನಾಶ ಆಗುವಂಥ ಸಾಧ್ಯತೆ. ಮೇಷರಾಶಿಯವರಿಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಇವತ್ತಿನ ದಿವಸ ಯಾವುದೇ ರೀತಿ ತೊಂದರೆ ಇಲ್ಲದೆ ಶುಭ ದಿನವಾಗಲಿ ಅಂತ ಹೇಳ್ತಾ ವೃಷಭ ರಾಶಿ. ಕರ್ಮಭಾವದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಧೃತಿ. ಕರ್ಮಭಾವದಲ್ಲಿ ಚಂದ್ರ ಮತ್ತು ರಾಹುವಿನ ಸಂಚಾರ. ಇಷ್ಟ ಸಿದ್ಧಿ ಇದ್ದರೂ ಕಲಹ ಇದೆ ನೋಡಿ ಸ್ವಲ್ಪ ರೀತಿಯಾಗಿ. ದ್ವಿತೀಯದಲ್ಲಿ ಗುರು ಶುಕ್ರ, ಧನಲಾಭ ಇದ್ದರೂ. ತೃತೀಯದಲ್ಲಿ ರವಿ ಬುಧ, ಶತ್ರುಪೀಡೆ. ಹಣ ಇದ್ದರೂ ನಮಗೆ ಶತ್ರುಗಳಿರುವಂಥದ್ದು ಇರುತ್ತೆ. ಇರುವಂಥ ಹಣವನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವಂಥವ್ರು ಇರ್ತಾರೆ. ಚತುರ್ಥದಲ್ಲಿ ಕೇತು, ಮಾನಹಾನಿ ಅನ್ನುವಂಥದ್ದು ಕೇಂದ್ರ ಸ್ಥಾನದಲ್ಲಿ ಅಲ್ವಾ. ಪಂಚಮದಲ್ಲಿ ಕುಜ, ಮನೋಭೀತಿ. ಮಾಡಿರುವಂಥ ಯಾವುದೋ ರೀತಿಯ ನಮ್ಮ ಸ್ವಯಂಕೃತೋಪರಾಧಿಶ್ಚ ಸ್ವಯಮೇವಾನುಭೂಯತೆ. ಆ ರೀತಿಯಂಥ ಭಾವಗಳಿಂದಾಗಿ ನಾವೇ ಮನೋಭೀತಿ ಪಡುವಂಥದ್ದುಂಟು. ಆದರೆ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ದುರ್ಗಾರಾಧನೆಯನ್ನು ವೃಷಭ ರಾಶಿ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ, ಶುಭ ದಿನವಾಗಲಿ. ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರ, ಮನೋದುಃಖ, ಆರೋಗ್ಯ ಹಾನಿ. ಸ್ವಲ್ಪ ಶುಕ್ರ ಅಂತಂದ್ರೆ ಏನು? ಸಕ್ಕರೆ, ಸಿಹಿ. ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾಗಿ ಮಧುಮೇಹ, ಶುಗರ್ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಇವತ್ತಿನ ದಿವಸ. ಯಾಕೆ ಕೇಳಿದ್ರೆ ಜನ್ಮರಾಶಿಯಲ್ಲಿರುವಂಥ ಗುರುವಿನಿಂದಾಗಿ ಆರೋಗ್ಯ ಹಾನಿ ಹೇಳುವಂಥದ್ದು. ದಶಮ ಸ್ಥಾನದಲ್ಲಿ ಕರ್ಮಭಾವದಲ್ಲಿ ಶನಿಯ ಒಂದು ಸಂಚಾರ, ದಾರಿದ್ರ್ಯತೆ. ದ್ವಿತೀಯದಲ್ಲಿ ರವಿ ಬುಧ, ವಿತ್ತನಾಶ. ಆರೋಗ್ಯ ತೊಂದರೆ ಆಯಿತು ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ನಾಶ ಆಗುವಂಥದ್ದು, ಇನ್ನೊಬ್ಬರ ಪಾಲಾಗುವಂಥದ್ದು, ಡಾಕ್ಟರ್ ಪಾಲಾಗುವಂಥದ್ದು ಸ್ವಾಭಾವಿಕ ಅಲ್ವೇ. ವಿತ್ತನಾಶ. ಸಪ್ತಮದಲ್ಲಿ ಮಾಂದ್ಯ ನೋಡಿ, ರಾಜಭಯ, ಸಂಸಾರ ಪೀಡೆ. 9ರಲ್ಲಿ ಚಂದ್ರ ರಾಹು. ಮಾಡಿದ್ದಕ್ಕೆಲ್ಲ ಸಾಯಂಕಾಲದ ಹೊತ್ತಿಗೆ ಸಂತಾಪ ಪಡುವಂಥದ್ದು, ಮನೋರೋಗ ಇವೆಲ್ಲ ಬರುವಂಥ ಸಾಧ್ಯತೆ ಉಂಟು. ವಿಷ್ಣುವಿನ ಆರಾಧನೆ, ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಂಡು ಬಿಡಿ, ಇವತ್ತಿನ ದಿವಸ ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ರವಿ ಬುಧ ವ್ಯಯಾಧಿಪತಿಯು ಧನಾಧಿಪತಿಯು ಇಬ್ಬರೂ ಜನ್ಮರಾಶಿ ಸ್ಥಿತವಾಗಿದ್ದಾರೆ. ಆಯಾಸ ಉಷ್ಣ ಭಯ ಆಳುವಂಥದ್ದು ರವಿಯಿಂದಾಗಿ, ವಿತ್ತನಾಶ ಆಳುವಂಥದ್ದು ಬುಧನಿಂದಾಗಿ ಬರುವಂಥದ್ದು ಅದೇ ಬುಧನ ಮನೆಯಲ್ಲಿ ದ್ವಾದಶದಲ್ಲಿ ಗುರು ಮತ್ತು ಶುಕ್ರರು ಸ್ಥಿತವಾಗಿರುವಂಥದ್ದು ಯಾವುದೂ ಬೇಡಾಳುವಂಥ ವೈರಾಗ್ಯಕಾರಕತ್ವವನ್ನು, ದ್ವಿತೀಯದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಕಲಹ ಜಗಳ ಇನ್ನೊಂದು ಮಾತನ್ನು ಕೇಳುವಂಥ ಸಾಧ್ಯತೆಗಳು. 8ರಲ್ಲಿ ಚಂದ್ರ ರಾಹು ನೋಡಿ, ಅಷ್ಟಮದಲ್ಲಿ ಅನಿಷ್ಟ ವಿತ್ತನಾಶ ಬೇಕಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಇವತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ, ಲಕ್ಷ್ಮೀ ಸಹಿತವಾದಂಥ ನರಸಿಂಹದೇವರ ಆರಾಧನೆಯನ್ನು ಇವತ್ತಿನ ಸಹ ಕರ್ಕಾಟಕ ರಾಶಿಯವರು ಮಾಡಿಕೊಂಡು ಬಿಡಿ. ಮನೋಕಾರಕನ ಅಂತ ಚಂದ್ರನ ಅನುಗ್ರಹತೆ ನಿಮಗೆ ಪ್ರಾಪ್ತವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥದ್ದು ಸಿಂಹರಾಶಿ. ಸಿಂಹರಾಶಿಯವರಿಗೂ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ಚಂದ್ರನೊಟ್ಟಿಗೆ ರಾಹು ಅಲ್ವಾ. ಜನ್ಮರಾಶಿಯಲ್ಲಿದ್ದ ಕೂಡಲೇ ಏನು ಮಾಡುತ್ತೆ, ಮನೋಭ್ರಾಂತಿಯನ್ನು ಕೊಡ್ತಾನೆ ಕೇತು. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾಂದ್ರಿಪ, ಆಲಸ್ಯವನ್ನು ಕೊಡ್ತಾನೆ. ಸಪ್ತಮದಲ್ಲಿ ರಾಹುವಿನ ಜೊತೆ ಚಂದ್ರ ಇರುವಂಥ ಕಾರಣ ಏನಾಗುತ್ತೆ, ಮನಸ್ಸಿಗೆ ಗ್ರಹಣಕಾರಕತೆ, ಯಾವುದೂ ಬೇಡ ಅಂತಕ್ಕಂಥ ವೈರಾಗ್ಯತೆ, ಮನೆಯಲ್ಲಿ ಕಿರಿಕಿರಿಗಳನ್ನು, ಜೊತೆಯಲ್ಲಿ ಅಷ್ಟಮದಲ್ಲಿ ಶನಿ, ಅಷ್ಟಮಸ್ಥೆ ಯಥಾ ಕೇಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ವಾತ ಸಂಬಂಧಪಟ್ಟಿರುವಂಥ ಪ್ರಕೃತಿಗಳು ದೇಹದಲ್ಲಿ ಉಲ್ಬಣವಾಗುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ರಾಜಭೀತಿ, ವಾತಪೀಠ ಜೊತೆಯಲ್ಲಿ 2ರಲ್ಲಿ ಕುಜ ನೋಡಿ, ದ್ವಿತೀಯ ಸ್ಥಾನದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ರೀತಿಯಾಗಿ ತೊಂದರೆಗಳು. ಪಂಚಮದಲ್ಲಿ ಮಾಂದಿ, ಬುದ್ಧಿನಾಶ, ವಿಘ್ನ ನಿವಾರಕನು, ವಿಘ್ನಕರ್ತನು, ವಿಘ್ನಹರ್ತನಾದಂಥ ಮಹಾಗಣಪತಿ ಆರಾಧನೆಯನ್ನು ಇವತ್ತಿನ ದಿವಸ ಸಿಂಹರಾಶಿಯವರು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿಯನ್ನು ನೋಡೋಣ. ಜನ್ಮರಾಶಿಯಲ್ಲಿ ಕುಜ ಉಷ್ಣಭಯ ಧೈರ್ಯವನ್ನು ಕೊಡ್ತಾನೆ, ಅದರಿಂದಾಗಿ ಕೋಪವನ್ನು. ಸಪ್ತಮದಲ್ಲಿ ಶನಿ, ಸ್ವಲ್ಪ ರೀತಿಯಾಗಿ ಸಂಸಾರ ಪೀಡೆ. ಚತುರ್ಥ ಸ್ಥಾನದಲ್ಲಿ 4ನೇ ಮನೆ ಕೇಂದ್ರ ಸ್ಥಾನದಲ್ಲಿ ಮಾಂದಿ, ಮಾನಹಾನಿ. ದಶಮ ಕರ್ಮಭಾವದಲ್ಲಿ ಗುರುಶುಕ್ರ ಸಂಚಾರ, ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ ಇರುವಂಥದ್ದು, ಧನನಾಶ ಕಲಹ ಇವೆಲ್ಲ ಕೊಡುವಂಥದ್ದು ಕನ್ಯಾ ರಾಶಿಯವರಿಗಿದೆ. ಸ್ವಲ್ಪ ರೀತಿಯಾಗಿ ಜಾಗ್ರತೆ ಉಂಟು. ಇವತ್ತು ಶಕ್ತಿಗಿಂತ ಯುಕ್ತಿ ಮೇಲು ಬುದ್ಧಿಗೆ ಕೆಲಸವನ್ನು ಕೊಟ್ಟು ಮಾಡುವಾಗ ಸಾರಾಸಾರ ವಿಚಾರವನ್ನು ಮಾಡಿ ಕೆಲಸವನ್ನು ಮಾಡುವಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಇವತ್ತಿನ ದಿವಸ ನಿಮಗೆ ಶುಭವಾಗತ್ತೆ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ. ತುಲಾರಾಶಿಯವರಿಗೆ ವ್ಯಯದಲ್ಲಿ ಕುಜ, ಧನನಾಶ ಅಂತ ಹೇಳಿದ್ದಾರೆ. ಪಂಚಮದಲ್ಲಿ ಚಂದ್ರರಾಹು, ಮನೋಕ್ಲೇಶ, ಬುದ್ಧಿನಾಶ. 6ರಲ್ಲಿ ಶನಿ ಮಹಾತ್ಮ ಇರುವಂಥ ಕಾರಣಕ್ಕಾಗಿ ಶತ್ರುನಾಶ ಅಂತ ಹೇಳಿದ್ದಾರೆ. ಶತ್ರುನಾಶ ಆಗೋಕ್ಕಿಂತ ನಮ್ಮ ಬುದ್ಧಿ ನಮ್ಮ ಕೈಲಿ ಬೇಕಲ್ಲ ಫಸ್ಟು ಅಲ್ವಾ. ಭಾಗ್ಯದಲ್ಲಿ ಗುರು ಶುಕ್ರರು ನೋಡಿ, ಪೂರ್ವ ಪುಣ್ಯ ಪ್ರಾಪ್ತಿ. ಭಾಗ್ಯಸ್ಥಾನದಲ್ಲಿ 9ನೇ ಮನೆಯಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಗುರುವಿನ ಬಲ ಉಂಟು ನಿಮಗೆ. ಗುರುವಿನ ಶುಕ್ರನು ಸ್ಥಿತವಾಗಿ ಅವನೇನು ಸ್ಥಿತವಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿ, ಗುರುವಿನ ಜೊತೆಯಲ್ಲಿ ಶುಕ್ರನು ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಪೂರ್ವ ಪುಣ್ಯ ಪ್ರಾಪ್ತಿ, ಮುಂಚೆ ಮಾಡಿದಂಥ ನಮ್ಮ ಪುಣ್ಯ ಸಂಚಯ ಇವತ್ತು ಉಪಯೋಗಕ್ಕೆ ಬರುತ್ತೆ. ದುರ್ಗಾರಾಧನೆಯನ್ನು ತುಲಾರಾಶಿಯವರು ಮಾಡಿಕೊಂಡು ಬಿಡಿ, ಬರುವಂತೆಲ್ಲ ಕಷ್ಟಗಳಿಂದ ಹೊರಗೆ ಬರ್ತೀರ, ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯರಿಗೆ ದ್ವಿತೀಯದಲ್ಲಿ ಮಾಂದಿ, ವಿತ್ತಸ್ಥಾನ, ನೇತ್ರಸ್ಥಾನ, ವಾಕ್ಸ್ಥಾನ, ಕುಟುಂಬಸ್ಥಾನ, ಸತ್ವಸ್ಥಾನ, ಸೌಭಾಗ್ಯಸ್ಥಾನ, ಎಲ್ಲ ಸ್ಥಾನಗಳು 2ನೇ ಮನೆ. ಮಾತಿನಲ್ಲಿ ಜಾಗ್ರತೆ ಬೇಕು. ಸ್ವಲ್ಪ ರೀತಿಯಾಗಿ ಇವತ್ತು ಕಲಹಗಳಾಗುವಂಥದ್ದುಂಟು. ಚತುರ್ಥದಲ್ಲಿ ಚಂದ್ರ ರಾಹು ಇದ್ದಾರೆ, ಮಾನಹಾನಿ ಮಾಡ್ತಾರೆ, ಭಯಕ್ಕೆ ಕಾರಣವನ್ನು ಕೊಡುವಂಥದ್ದುಂಟು. ಪಂಚಮ ಶನಿ, ಪಂಚಮಸ್ಥೆ ಶನಿಶ್ಚಂದ್ರನಾಮ ಕಷ್ಟಪ್ರದಾಯಕ, ಬೇರೆ ಬೇರೆ ರೀತಿಯಾದಂಥ ಕಷ್ಟವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಅಷ್ಟಮದಲ್ಲಿ ಗುರು ಶುಕ್ರರು, ರೋಗಪ್ರಾಪ್ತಿ, ವಾತಪೀಡೆ ಇವೆಲ್ಲ ಬರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗುಂಟು. ನಿಮಗೆ ಆ ಒಂದು ಸ್ಕಂದನ ಆರಾಧನೆ, ಸ್ಕಂದ ದೇವರ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ, ಶುಭವಾಗತ್ತೆ. ಮುಂದಿನ ರಾಶಿ ನೋಡುವಂಥದ್ದು ಗುರುವಿನ ರಾಶಿ ಆದಂಥ ಧನುರಾಶಿ. ಗುರುರಾಶಿಯಲ್ಲಿ ಮಾಂದಿಗೆ ಗುರುವಿನ ದೃಷ್ಟಿ, ಶುಕ್ರನ ದೃಷ್ಟಿ ಇದ್ದರೂ ಆ ಮಾಂದ್ಯ ದೃಷ್ಟಿನೂ ಗುರು ಶುಕ್ರರ ಮೇಲೆ ಉಂಟು. ಮಿಥುನ ರಾಶಿ ಹೌದಾ. ರೋಗಿ ಕ್ಷತಾಂಗೋ ಗುಳಿಕೇತನುಸ್ಥೆ ಶತಾಂಗ. ಚತುರ್ಥದಲ್ಲಿ ಶನಿ ನೋಡಿ, ಸುಖಹಾನಿ ಕೇಂದ್ರ ಭಾವದಲ್ಲಿ ಶನಿಯ ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿರುವಂಥ ಕಾರಣಕ್ಕಾಗಿ. ಕರ್ಮದಲ್ಲಿ ಕುಜ, ಕಾರ್ಯಭಂಗ ಮಾಡುವಂಥ ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋದರೆ ಎಲ್ಲ ತಡೆಗಳು ಬರುವಂಥದ್ದು. ಸಪ್ತಮದಲ್ಲಿ ಗುರು ಶುಕ್ರ ಇರುವ ಕಾರಣ ಸಂಸಾರ ಪ್ರೀತಿ ಇರುತ್ತೆ, ಸಂಸಾರಗಳಿಂದಾಗಿ ಧೈರ್ಯ ಗಳಿಸುವಂಥದ್ದುಂಟು, ಇಷ್ಟ ಪ್ರಾಪ್ತಿಯಾಗುವಂಥದ್ದಿರುತ್ತೆ. ಇದಕ್ಕೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ. ಆ ಒಂದು ಗುರುವಿನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿ ಬರುವಂಥ ಎಲ್ಲಗಳು ಭವರೋಗಗಳನ್ನು ಸಹಿತವಾಗಿ ಆ ದತ್ತಾತ್ರೇಯ ಸ್ವಾಮಿ ಪರಿಹಾರ ಮಾಡಿಕೊಡಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ. ಮಕರದವರಿಗೆ
ದ್ವಿತೀಯದಲ್ಲಿ ಚಂದ್ರ ಮತ್ತು ರಾಹು ನೋಡಿ, ಮನೋಕಾರಕ ಅಂತ ಚಂದ್ರನಿಗೆ ರಾಹುವಿನ ದೃಷ್ಟಿ, ಕೇತುವಿನ ದೃಷ್ಟಿ, ಗ್ರಹಣಕಾರಕ ಗ್ರಹಗಳು ಇರುವಂಥದ್ದರಿಂದಾಗಿ ದ್ರವ್ಯನಾಶ, ಕಲಹ ಎಲ್ಲ ಬರುವಂಥದ್ದಿದೆ. ಜೊತೆಯಲ್ಲಿ ದ್ವಾದಶದಲ್ಲಿ ಮಾಂದಿ ವ್ಯಯಭಾವದಲ್ಲಿ ಏನಾಗುತ್ತೆ ಅಂತ ತಿಳಿಯಕ್ಕೆ ಸಾಧ್ಯತೆ ಇಲ್ಲ. ಮಾನಹಾನಿ ಆಗ್ಬೋದು, ಧನಹಾನಿಗಳಾಗುವಂಥ ಸಾಧ್ಯತೆ ಉಂಟು. ಷಷ್ಠಮದಲ್ಲಿ ಗುರುಶುಕ್ರರು, ಶತ್ರುಪೀಡ ವಿಪತ್ತು, ಗೊತ್ತಿಲ್ಲದೇ ಹಿಂದಿನಿಂದ ವೈರಿಗಳು ಬರುವಂಥದ್ದು ಮಕರ ರಾಶಿಯವರಿಗೆ ಇದೆ. ತೃತೀಯದಲ್ಲಿ ಶನಿ ಇರುವಂಥ ಕಾರಣ ಸ್ವಲ್ಪ ಧನಲಾಭ ಬಂದರೂ, ನಿಮಗೆ ಗಣಿಸಿರುವಂಥ ಹಣ ಬಂದರೂ ನಿಮಗೆ ಉಳಿಕೆ ಮಾಡಲಿಕ್ಕೆ ಇವತ್ತಿನ ದಿವಸ ಕಷ್ಟ ಸಾಧ್ಯತೆ ಉಂಟು. ಸ್ವಲ್ಪ ಪ್ರಯತ್ನಗಳೇ ಬೇಕು. ಅಷ್ಟಮದಲ್ಲಿ ಕೇತು ಇಳುವಂಥದ್ದು ಅತಿ ದುಃಖ ಆಳುವಂಥದ್ದು ಹೇಳಿದ್ದಾರೆ. ಈಶ್ವರನ ಆರಾಧನೆ, ಇವತ್ತಿನ ದಿವಸ ಈಶ್ವರ ಆರಾಧನೆ ಮಾಡಿಕೊಳ್ಳೋದನ್ನು ಮರಿಬೇಡಿ. ಮಕರ ರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿ ಶನಿ ಮಹಾತ್ಮ ದ್ವಿತೀಯ ಸ್ಥಾನದಲ್ಲಿ ಸ್ಥಿತ. ಜನ್ಮರಾಶಿಯಲ್ಲಿರುವಂಥವರು ಮನೋಕಾರಕನಂತ ಚಂದ್ರ, ಜೊತೆಯಲ್ಲಿ ರಾಹು. ಎರಡನೇ ಮನೆಯಲ್ಲಿ ಶನಿ, ವಿತ್ತನಾಶ ಹೇಳುವಂಥದ್ದು. ಜನ್ಮರಾಶಿಯಲ್ಲಿರುವಂಥ ರಾಹುವಿನಿಂದಾಗಿ ವಿಷಭಯಗಳು, ಕೆಟ್ಟ ಮಾತುಗಳು, ಗೊತ್ತಿಲ್ಲದೆ ನಮಗೆ ಮನಸ್ಸಿಗೆ ದುಃಖವನ್ನು ಕೊಡುವಂಥ ಸಂಗತಿಗಳು, ಸಪ್ತಮದರಿಂದ ಕೇತುವಿನಿಂದಾಗಿ ವಿಘ್ನಗಳು, ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಮನೋಭಯ, ದ್ವಿತೀಯ ಶನಿ, ಧನನಾಶ. ಪಂಚಮದಲ್ಲಿ ಗುರು ಶುಕ್ರರಿದ್ದಾರೆ. ಪೂರ್ವ ಪುಣ್ಯ ಪ್ರಾಪ್ತಿ ಅನ್ನೋಂಥದ್ದು ಪಂಚಮ ಸ್ಥಾನ ಅನ್ನುವಂಥದ್ದು ಪೂರ್ವ ಪುಣ್ಯವೇ ಅಲ್ವಾ, ಮಕ್ಕಳಿಂದ ಒಳ್ಳೆಯದಂಥ ಖುಷಿಯ ವಿಚಾರ ಬರುವಂಥ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಸಪ್ತಮದಲ್ಲಿ ಕೇತುವಿರುವ ಕಾರಣ ರಾಜಭಯ. ನಾಗನ ಆರಾಧನೆ ಮಾಡಿ ಗಣಪತಿ ಆರಾಧನೆ ಇವತ್ತಿನ ದಿವಸ ಕುಂಭರಾಶಿಯವರು ಮಾಡಿಕೊಳ್ಳಬೇಡಿ. ವಿಘ್ನಕರ್ತನು ವಿಘ್ನಹರ್ತನ ಅಂತ ವಿನಾಯಕನ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ರೀತಿಯಾದಂಥ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳ್ತಾ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ. ಜನ್ಮ ಶನಿ, ಜನ್ಮರಾಶಿ ಸ್ತೋತ್ಸೂರಿ ಸುಖನಾಶ ಕರಿಷ್ಯತಿ. ಉಷ್ಣ ಸಂಬಂಧಪಟ್ಟ ತೊಂದರೆ, ಹೊಟ್ಟೆಯಲ್ಲಿ ಹುಳಿತೇಗು, ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಯಿಂದಾಗಿ ಏನು ಹೇಳ್ತೇವೆ ನಾವು, ಪಿತ್ತ ಸಂಬಂಧಪಟ್ಟಿರುವಂಥ ಪ್ರಕೃತಿಗಳ ವಿಕೋಪತೆಗಳು ಬಾರುವಂಥದ್ದು ಇರುತ್ತೆ. ಅದರ ಜೊತೆ ಸಪ್ತಮದಲ್ಲಿ ಕುಜನ ದೃಷ್ಟಿ ಹೇಳುವಂಥದ್ದು, ಸಂಸಾರ ಕಲಹ, ನಿಮಗೆ ನಿಮ್ಮ ಮೇಲೆ ಕೋಪ, ಇನ್ನೊಬ್ಬರಿಗೆ ಕೆಟ್ಟ ಮಾತಿನ ಮಾತಾಡುವಂಥದ್ದು ಇರುತ್ತೆ. ದ್ವಾದಶದಲ್ಲಿ ಚಂದ್ರ ಮತ್ತು ರಾಹು ನೋಡಿ, ಧನವ್ಯಯ. ಚತುರ್ಥದಲ್ಲಿ ಗುರು ಶುಕ್ರ, ಬಂಧುಕ್ಲೇಶ, ಕರ್ಮದಲ್ಲಿ ಮಾಂದಿ, ಕಲಹ ಹತ್ತನೇ ಮನೆಯಲ್ಲಿ. ನಿಮಗೂ ಸಿದ್ಧವಾಗಿ ಸ್ವಲ್ಪ ರೀತಿಯಾಗಿ ಪರೀಕ್ಷೆ ದಿವಸ ಅಂತ ಹೇಳ್ಬೋದು. ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಇವತ್ತಿನ ದಿವಸ ಮಾಡಿಕೊಳ್ಳಿ. ಬಳಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ನರಸಿಂಹದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ವೀಕ್ಷಕರೇ, ಇಷ್ಟೊತ್ತೆಲ್ಲ ರೀತಿಯಾಗಿ ಮೇಷದಿಂದ ಮೀನ ಪರ್ಯಂತರವಾಗಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳ ವಿಮರ್ಶೆಯನ್ನು ಮಾಡಿ ಆಯಿತು. ಶುಭ ಇದ್ದವರಿಗೆ ದೇವರು ಇನ್ನಷ್ಟು ಶುಭವನ್ನು ಮಾಡಲಿ, ಅಶುಭ ಇದ್ದವರಿಗೂ ಆ ದೇವತಾ ಅನುಗ್ರಹತೆಯಿಂದಾಗಿ ಶುಭವಾಗಲಿ. ಒಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರಿಗೂ ಸಿದ್ಧವಾಗಿ ಶುಭವಾದಂಥ ದಿವಸ ಹೇಳುವಂಥದ್ದನ್ನು ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ನಾಳೆ ದಿವಸವೂ ಇದೇ ಸಂದರ್ಭಕ್ಕೆ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ, ಸಮಸ್ತ ಲೋಕ ಸುಖಿನೋ ಭವಂತು, ಶುಭಂ ಭೂಯಾತ್.